ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀವಿ. ನಾವು ಆರಾಮಾಗಿಲ್ಲ ಗಾಡಿ ನಾವಿವತ್ತು ಗೋಳಿ ಬಜ್ಜೆ ಮಾಡೋಣ ಅಂತೆಲ್ಲ ಹೊರಗಡೆ ಬಂದು ಗೋಳಿ ಬಜ್ಜೆ ಮಾಡೋಣ ಅಂತಿದ್ದೀವಿ. ಈ ಮಕ್ಕಳನ್ನ ಕಟ್ಕೊಂಡು ಗೋಳಿ ಬಜ್ಜೆ ಮಾಡ್ದಂಗೆ ದೇವರೇ. ಸೊ ನಾವಿವತ್ತು ಗೋಧಿ ಎಲ್ಲ ಮೈದಾ ಹಿಟ್ಟಿಂದ ಗೋಳಿ ಬಜ್ಜೆ ಮಾಡೋದು. ನಾವು ಮಾತ್ರ ಗೋಧಿ ಮೈದಾ ಹಿಟ್ಟಿಂದ ನಮ್ಮ ಮಣ್ಣದ ಎಲ್ರು ಗೋಧಿ ಹಿಟ್ಟಿಂದ ಅಥವಾ ಮೈದಾ ಹಿಟ್ಟಿಂದ ಗೋಳಿ ಬಜ್ಜೆ ಮಾಡೋದು. ನಾವಿವತ್ತು ಹೆಲ್ದಿಯಾಗಿ ಗೋಧಿ ಪುಡಿಯಿಂದ ಗೋಳಿ ಬಜ್ಜೆ ಮಾಡೋಣ. ಬಜ್ಜೆ ಮಾಡೋದು ಕಷ್ಟ ಏನು ಅಲ್ವೇ ಅಲ್ಲ, ತುಂಬಾನೇ ಸುಲಭ. ಮೊಸರು, ಮೈದಾ ಪುಡಿ ಇದ್ದರೆ ಮೈದಾ ಪುಡಿ ಹಾಕೋರು ಮೈದಾ ಪುಡಿ, ಇಲ್ಲಾಂದರೆ ಗೋಧಿ ಪುಡಿ, ಮತ್ತು ಕಾಯಿ ಮೆಣಸು, ಜೀರಿಗೆ, ಶುಂಠಿ ಇದೆಲ್ಲ ಹಾಕಿ ಎಣ್ಣೆಯಲ್ಲಿ ಬಿಟ್ಟರೆ ಬಿಸಿ ಬಿಸಿ ಗೋಳಿ ಬಜ್ಜೆ ತಯಾರಾಗುತ್ತೆ. ನಮ್ಮ ಕರಾವಳಿ ಕಡೆ ಅಂತೂ ಗೋಳಿ ಬಜ್ಜೆ ತುಂಬಾ ಫೇಮಸ್ಸು. ಇವಾಗ ಲಾಕ್ಡೌನ್ ಅಲ್ಲ, ಸೊ ಮೈದಾ ಪುಡಿ ಎಲ್ಲ ಸಿಗಲ್ಲ. ಇವಾಗ ಗೋಧಿ ಹಿಟ್ಟಿಂದ ಲಾಕ್ಡೌನ್ ಗೋಳಿ ಬಜ್ಜೆನ ಮಾಡೋಣ ಬನ್ನಿ. ನಮ್ದೆಲ್ಲ ತಯಾರಿ ಆಗಿದೆ ನೋಡಿ ಹೇಳ್ತಾರೆ. ಒಲೆ ಎಲ್ಲ ರೆಡಿ ಆಗಿದೆ ನೋಡಿ. ನಮ್ದು ಸಣ್ಣ ನಮ್ಮ ಪುಟ್ಟ ಒಲೆ ಹಾಗೆ ಸ್ವಲ್ಪ ಸಾಮಾನೆಲ್ಲ ರೆಡಿ ಆಗಿದೆ. ನಮ್ಮ ಕೃಷ್ಣ ಈಗಾಗಲೇ ಗೋಲಿ ಬಜ್ಜೆ ಮಾಡೋಕೆ ರೆಡಿ ಆಗಿದ್ದಾನೆ. ಇನ್ನೊಬ್ಬ ಕ್ಯಾಂಡ್ಲ್ ಹಾಕಿ ಅಂತ ಕೇಳ್ತಿದ್ದಾನೆ. ಬೆಂಕಿ ಹೊತ್ತಿಸ್ಲಿಕ್ಕೆ ಕ್ಯಾಂಡ್ಲ್ ಬೇಕು ಮಾರಾಯ. ತಾರಾಯಿ ಪುಡತ್ ಕೊರ್ಲಯ್ಯ ಚೂರಿ ಕಾಣತ್ತೆ ಜಾತ ನೀ ಚೂರಿ ಕಾಣಲ್ಲ ಪೋ ಉಲ್ಲ ಪೋ ಚೂರಿ ಚೂರಿ ಬಾ ಜೋಕ್ಲಾಗಿ ಬೇಲೆ ಮೇಲೆ ಬರುವುದಿದ್ದಾನೆ ಕೈ ಮೇಲ್ಲ ನಿಕ್ಲೆ ತಾರಾಯಿ ಪುಡಪ್ಪನ ಗೊತ್ತಿ ಜನ ತೂನ್ಲೆ ಎಂಚ ತಾರಾಯಿ ಪುಡಪ್ಪನ ಅಂದು ಇಲ್ಲಿ ಚರ್ಮುರಿ ಮಾಡ್ತಿದ್ದಾರೆ. ಒಂದು ಕಪ್ಪು ಗೋಧಿ ಹಿಟ್ಟನ್ನು ಹಾಕಿಕೊಳ್ಬೇಕು. ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಮೊಸರು, ಗಟ್ಟಿ ಮೊಸರು ಕುಂದುದಾಯಿ ಫ್ರಿಜ್ ದಾಯಿ ಐಸ್ ಜಸ್ಟ್ ನಾನು ಮಿಕ್ಸ್ ಮಾಡ್ತೀನಿ. ಹಾಂ ಉಂಟು ಮಾರ ಸುರುಪಾಡ್ಲೆಯ ಚೂರಿ ಅವನ ಜಾಸ್ತಿ ಪಾಡು ಮಾಡಿ ಗೊಡ್ಚಿ ಗೊಡ್ಚಿ ಯಾವ್ 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 ಉಪ್ಪು ಪುಂಡ ಹಾಪುಜಿ ಉಪ್ಪು ಹಾಡ್ರನೇ ಉಪ್ಪುಜಿರುವ ಯಾವ್ ಯಾವ್ ನನ್ನ ಪಾಡುಚಿ ಯಾವ ಅವಳು ಬರೀ ಉಪ್ಪಿನ ಕಸ ಮಾಡಿ ಹಾಕ್ತಾಳೆ ಮಾರು ತುಕ ಚು ಟೇಸ್ಟ್ ತುಪ್ಪೆ ಸಕ್ಕರೆ ಕಳ್ಳಿ ಅವರು ನೋಡಿ ಕಾಯಿ ಮೆಣಸು ಕಟ್ ಮಾಡ್ತಾ ಇದ್ದಾರೆ. ಸ್ಮಾಲ್ ಸ್ಮಾಲ್ ಅವಳು ಕಾಯಿ ಮೆಣಸು ಕಟ್ ಮಾಡ್ತಾರೆ. ಜನ ಬೋಡಿತನ ಪಲ್ಲೆ ಕಾಯಿ ಮೆಣಸು ಯಾರಾದ್ರೂ ಕಟ್ ಮಾಡಕ್ಕಿದ್ರೆ ನಾವು ಸುಚಿತ್ರನ ಕಳಿಸ್ತೀವಿ, ಹೇಳಿ ಆಯ್ತಾ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ನಮ್ಮ ಮನೇಲಿ ಉಪ್ಪು ಸ್ವಲ್ಪ ಕಡಿಮೆ, ಎಲ್ರಿಗೂ ಸ್ವಲ್ಪ ಉಪ್ಪು ಆದರೂ ಗುಬ್ಬೆ ಹೊಡಿತಾರೆ. ಹಾಗಾಗಿ ಇನ್ನಿದಕ್ಕೆ ಕಾಯಿ ಮೆಣಸು, ಸಣ್ಣದಾಗಿ ಹೆಚ್ಚಿರುವ ಹಾಕು, ಶುಂಠಿ, ಹಾಗೆ ಕಾಯಿ ಹೋಳು. ಕಾಯಿ ತುರ್ದು ಹಾಕಿದ್ರೂ ಆಗುತ್ತೆ, ಬಟ್ ನಾನು ಕಾಯಿ ಹೋಳನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಮತ್ತು ಲಾಸ್ಟಿಗೆ ಸೋಡಾ ಪುಡಿ ಹಾಕಿದರೆ ರೆಡಿ. ಗಟ್ಟಿ. ಈಗ ನಾವು ನಮ್ಮ ನಿಶಾಂತ್ ಅವರು ಬೆರೆಸಿದ್ದಾರೆ. ಹೋಯ್ಕೊಡು ನಿಕ್ಕ ನಮ್ಬೇನ್ ತುಲ ಮೂಲು ಕೃಷ್ಣ ಬುಡು ಅವು ತಿರ್ತಿ ಬಿಡಿಸಿ ಕೃಷ್ಣ ಗೋಳಿ ಬಜಾನಾಗಿ ಕೃಷ್ಣ ಅಂಚನೆ ರೌಂಡ್ ಬಂತು. ಅಯ್ಯೋ ಏ ಕೃಷ್ಣ ಎಣ್ಣೆ ಅವು ಯೋ ಕೃಷ್ಣ ಇದೇನು ಬದ್ ನೆಂಚವಾಗಿ ನಮ್ಮ ಗೋಳಿ ಬಜ್ಜೆ ಮಲ್ಪುನು ಆಡ ದಾರ ಇದೆ ಎತ್ತಿದೋ ಪ್ರಜ್ಜೋ ಐನೆಲ್ಲ ಕಟ್ ಮಾಡ್ಪಿ ನಾನು ಎಂಕ್ಲಿನಿ ಗೋಳಿ ಬಜ್ಜೆ ಅನ್ಪಿನ ಬರ್ಸತ್ತಿದ್ದೆ ಚರ್ಬಿ ಜೋಕ್ಲಾಗಿ ಇದು ನಾನು ಸುಹಾನಿ, ಇದು ನನ್ನ ಅಣ್ಣ ಪ್ರಜ್ಜು, ಅದು ನನ್ನ ಅಮ್ಮ ಶ್ರುತಿ, ಇದು ನನ್ನ ಅಣ್ಣ ನಿಸು, ಅಲ್ಲಿ ಯಾರು ಸಕ್ಕರೆ ಕಲ್ಲಿ ನನ್ನ ಸುಚಿ ಸಿಕ್ಕಿ, ಅವನು ಕೃಷ್ಣ ನನ್ನ ತಮ್ಮ. ನಾವೆಲ್ಲ ಗೋಲಿ ಬಜೆ ಮಾಡ್ತಿದ್ದೀವಿ. ದೊಡ್ಡ ಬುಳಿಪೆಲ್ಲ ಗೋಳಿ ಬಜ್ಜೆ ಡೂಯಿಂಗ್ ಅಟ್ಟು ಮಲ್ಪು ಪ್ರಜ್ಜು ಏತು ಪೊರ್ತು ಪ್ರಜ್ಜು ಓಲೋ ಬಲಿ ಎಣ್ಣೆಗೆ ಬೂರು ಅಲ್ಲ ಅಂದು ಮತ್ತೆ ಎಣ್ಣೆ ಇಟ್ಟು ಬೋಡ ಸುತ್ತ ಬಟ್ ಅಡಿಪು ಅಡಿಪು ಆತ ಚೆಲ್ಲ ವಿಡಿಯೋ ಪಡ್ತಿದ್ದು
ನಮ್ಮ ದಿಕ್ಕೆಲ್ಲ ನೋಡಿದ್ದೀರಾ? ಇದರಲ್ಲಿ ಕನಕ ಎಲ್ಲ ಇಟ್ಟಿದ್ದೀವಿ. ಐಟ ಮಾತೆಲ್ಲ ಒಂದು ಫೋಟೋ ತೆಕ್ಕೊಂಡು ನೋಡಿ ಇಲ್ಲಿ ಇಲ್ಲ ಸೈಡ್ ಕೆಲಸವನ್ನು ಮಾಡಿದ್ದಾರೆ. ಕಾಯಿ ತುರಿ, ಶುಂಠಿ, ಕಾಯಿ ಮೆಣಸು ಮುಖದಾದಂಬೆ, ಕಾಯಿ ತುರಿ, ಶುಂಠಿ, ಕಾಯಿ ಮೆಣಸು, ಬೇವಿನ ಸೊಪ್ಪು ಇದೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಅಲ್ಲ ಬಿಡಿಸಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ. ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಎರಡು ಮೂರು ಡಮಾರ ನಾನು ಎಣ್ಣೆಗಾಡು ಇದೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ, ಒಂದು 10 ನಿಮಿಷ. ಇವಾಗ ನಾವೀಗ ಬೆಂಕಿಯನ್ನು ದಿಕ್ಕೆಲಿಗೆ ಹೊತ್ತಿಸ್ಬೇಕು. ಇವರಿಬ್ರು ಹೊತ್ತಿಸ್ತಾರಂತೆ. ಅವನಿಗೆ ಇದು ಮೆಣಸನ್ನು ಕಟ್ ಮಾಡಿ ಕೈಯೆಲ್ಲ ನೋವು ಬರ್ತಿದೆ ಅಂತೆ. ಇವರು ದೊಡ್ಡ ಮಾತಾಡಬೇಡಿ, ನಾನು ಕೋಪದಲ್ಲಿದ್ದೇನೆ. ಇವನನ್ನು ಕೋಪ ಮಾಡ್ಲಿಕ್ಕೆ ಈಗ ನಾವು ಸಮಾಧಾನ ಮಾಡ್ಬೇಕು. ಆಮೇಲೆ ಸಿಗ್ತೀನಿ ಬಾ. ನಾವು ಬೆಂಕಿ ಹೊತ್ಸು ಅಂದ್ರೆ ಕೆಳಗೆ ಅದನ್ನ ಇರ್ತಿದ್ದಾನೆ, ಅದ್ರ ಮೇಲೆ ಹಚ್ತಿದ್ದನ್ನು ನೋಡ್ಕೊಳ್ಳಿ. ನೋಡಿ ಹೇಗೆ ದಿಕ್ಕೆಲಿಗೆ ಸ್ವಲ್ಪ ಬೆಂಕಿ ಇಡೀ ಮಾಡಲಿ ಮತ್ತೊಂದು ಸೂ ಬರ್ತವೆ. ನಂದು ಕೊರ್ರು ಮಾರ ಎಂಚಿ ಮಕ್ಕಳೇ ಮತ್ತೊಂದು ಗೋಲಿ ಬಜೆತ್ತಿ ಅವು ಆಗುಡಾಗತ್ತೆ ನಿಂಗೆ ಮತ್ತೊಂದು ಹೋಗುಂಡಿ ಲಾಗಿಡು. ಇವಳು ನೋಡಿ ಹೊಟ್ಟೆ ಕೂಲಿ ಸುಬ್ಬಿ. ಇವಳಿಗೆ 5 ಬೆರಳು, 2 ಕೈ, 2 ಕಾಲು. ಇವಳಿಗೆ ಕೋರೆ ಹಲ್ಲುಗಳು. ಇವಳ ಹಲ್ಲು ನೋಡಿ ಹೀಗಿದೆ. ಅತ್ತೆ ನಿಮ್ಗೆ ಎಷ್ಟು ಬೆರಳು? ಎದುರುಗಡೆ 2 ಬಾಚು ಹಲ್ಲು, ಆ ಕಡೆ ಈ ಕಡೆ ಕೋರೆ ಹಲ್ಲು. ನೀವು ಇವಳ ಹಲ್ಲಿನಲ್ಲೇ ನೋಡಬಹುದು. ಎಂತ ಮನ್ಪು ಹನಿ ಕೂಲಿನಿ ನೋಡಿ. ದಿಸ್ ಈಸ್ ದ ಪ್ರೊಸೀಜರ್ ಆಫ್ ಹನೀಸ್. ನನ್ನ ಮದರಂಗಿಯಲ್ಲಿ ಕೃಷ್ಣಪ್ಪ ಲಕ್ಕು ಸೂ ಬರ್ತವೆ. ಮೊದಲನೆಯ ಭಾಗ ಕ್ಯಾಂಡಲ್ ಅನ್ನು ಹೊತ್ತಿಸಿ, ಕ್ಯಾಂಡಲ್ಗೆ ಬೆಂಕಿಯನ್ನು ಹೊತ್ತಿಸಿ, ಆ ನಂತರ ಮಡಲು, ಕನ್ನಡದ ಒಂದು ಪೇರು ಮಡಲು ಬೇತೆ ಅಪ್ಪೆ ಏನೋ ಒಂದು ಮಡಲು. ಇದು ತೆಂಗಿನ ಗರಿ. ತೆಂಗಿನ ಒಣಗಿದ ಗರಿಯಿಂದ ಬೆಂಕಿಯನ್ನು ಹೊತ್ತಿಸಿ ಸೌದೆಯ ಒಳಗಡೆ ಇಟ್ಕೊಳ್ಳಿ. ತೆಂಗಿನದ ಇದು ಒದ್ದೆ ಆಗಿರೋದಲ್ಲ, ಒಂದು ಮತ್ತೊಂದು ಬಲೆಯ ಕಪ್ಪುದ ಕೋಡೆ ಮುರಾಣಿ ದಿದಿತ್ತೆ ತುಲ ಬಿಸಾಲೆ ಓಡು ಬಾಬನ್ ಮಣ್ಣುಡು ಕೊಬ್ಬೊಡ್ಚಿ. ಇದು ಬಾಂಡ್ಲಿ ಕರಿ ಆಗ್ಬಾರ್ದು ಅಂತ ಇದನ್ನು ಇಡ್ತೀನಿ. ಅದು ಕರಿಯಾಗಿದೆ. ಫೈನಲಿ ಸೂಪತ್ತುಂಡು. ಬಣ್ಣದ ಇಡಿ ನಿಶಾಂತ್ ಕುಮಾರ್ ಅದಕ್ಕೆ ಸ್ವಲ್ಪ ಎಣ್ಣೆ ಸಂಜಿತನ ದಿಕ್ಕೇರಿ ಎಣ್ಣೆ ಅಮ್ಮ ಎಣ್ಣೆ ಕುಲುದಿನ ನಿಜ ಟಿಶ್ಯೂ ಹಂಚಿದಿಲ್ಲ ಪ್ರಜ್ಜು. ಆ ಪ್ಲೇಟ್ ಇದ್ದಿಲ್ಲ ಮುಂದ. ಅದು ಎಣ್ಣೆ, ಇದು ಎಣ್ಣೆ, ಇದು ಬೆಂಕಿ. ಎಣ್ಣೆ ಬೆಂಕಿ ಸೇರಿ ಗೋಲಿ ಬಜೆ. ನೀರು ಎಂಗ್ಳು ನೀರು ಗೋಲಿ ಬಜೆ ಅಂತ ಸತ್ಯ. ಫೈನಲಿ ಸೂಪತ್ತೊಂದುಂಡು ಗೋಲಿ ಬಜೆ ರೆಡಿ ಆಗುಂಡು. ಇತ್ತೆ ನಿಂದು ರೌಂಡ್ ರೌಂಡ್ ಅಂತ ಈಗ ಪಾಂಡು ಇದು ಬೊಕ್ಕ ಬೈ ಮೀಡಿಯಂ ಸೂಪರ್. ತುಂಬಾ ದಿನದಿಂದ ಹೇಳ್ತಿದ್ರು ಮಕ್ಕಳು ಗೋಲಿ ಬಜ್ಜೆ ಮಾಡುವ ಆಂಟಿ, ಗೋಲಿ ಬಜ್ಜೆ ಮಾಡುವ ಅಂತ. ಅದಕ್ಕೆ ಇವತ್ತು ಹೊರಗಡೆ ಮಾಡ್ತಾ ಇದ್ದೇವೆ. ಸೂಪರ್. ಎಣ್ಣೆ ಬೆಚ್ಚ ಅಲ್ಲ ತೂಲೆ ಮಾರ ಯಾನ ಮಂತೆ ನನಗೆ ಸೋಡಾ ಪುಡಿ ಮಿಕ್ಸ್ ಮಾಡ್ಕೊಡಿ ಗೋಲಿ ಬಜ್ಜೆ. ಆಡ್ಲಿ ಬನ್ನಿ 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 ದಿಕ್ಕೆಲ್ಲ
ಅವು ಬಸ್ಸ ಬರೋ ನಿಂತೀನಿ ಅಂಚಾದು ಗೋಳಿ ಬಜ ಪಿದಾಯಿ ಮಲ್ಪರ ಆಯ್ತು ಇನ್ನಿ ಚೂರು ದುಂಬು ಕಾಯಿನ ಅಂಚಾದು ಮಲ್ಪುಗ ಮಕ್ಳೆ ಮಲ್ತು ಬರ್ರ ಬನ್ನಿ ಎಲ್ಲ ಮಾಡಿಕೊಟ್ಟು ಸುಮ್ಮನೆ ಎಷ್ಟು ಮಾಡಿಕೊಟ್ರು ಅಷ್ಟೇ ಬೈತಾ ಇರ್ತಾರೆ ನಂಗೆ ಗೋಲಿಯ ಜೊತೆ ಎಂತದೊಂದು ಮಾಡ್ತಾರೆ ಯಾವ್ದಂದ್ರೆ ಅದೊಂದು ಇರುತ್ತಲ್ಲ ಮತ್ತೆ ಲಾಕ್ಡೌನ್ ನನ್ನದು ಶ್ಲೋಕ ಕೇಳಿ ಗೊತ್ತಿದ್ರೆ ಗೊತ್ತಾನ್ ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ ಗೊತ್ತಾಯ್ತಾ ಇದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಅದು ಅರ್ಥ ಆಗ್ಲಿಕ್ಕೆ ನಿಮ್ಗೆ ಒಂದು ದಿನ ಬೇಕಾಗ್ಬೋದು. ಗೊತ್ತಿದ್ರೆ ಗೊತ್ತು ಅನ್ನು ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅನ್ನು ಗೊತ್ತಿದ್ರೆ ಗೊತ್ತಿದ್ರೆ ಗೊತ್ತು ಅನ್ನು ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿಲ್ಲ ಗೊತ್ತಾಗದು ಗೊತ್ತಾಗಲ್ಲ ಇದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಬಾಯ್ 10 ನಿಮಿಷ ಆಯ್ತು. ಸ್ವಲ್ಪ ಸೋಡಾ ಪುಡಿ ಹಾಕುವ. ಇನ್ನು ಅವು ಏನು ಹತ್ತಪ್ಪ ಸೋಡಾ ಪುಡಿ ಅಷ್ಟು ಸೋಡಾ ಪುಡಿಯನ್ನು ಚಿಟಿಕೆ ಅಷ್ಟು ಸೋಡಾ ಪುಡಿಯನ್ನು ನಾನೇನು ಮುಚ್ಚಿದೆ ಮಾಡ್ತೇನೆ. ಸೋಡ ಡುಪ್ಪಿಜ್ಜಿ ಬಾಬಾ ಅಲ್ಲ ಆಯ್ತು ತೂಲೆ ಇನ್ನ ಮೊಬೈಲ್ ತಿಳಿ ಸೋಡ ಡುಪ್ಪಿಜ್ಜಿ ತೋರ್ಸಾಯ್ತು ಸೋಡಾ ಗೊತ್ತಿದ್ದಿಲ್ಲ ಯಾವ್ದು ಮಲ್ಪುನು ಬಂಗಾರ ಇದು ನಾನು ವಿಡಿಯೋ ಮಾಡ್ತಿದ್ದೀನಿ. ನಾನು ಕೃಷ್ಣ ಮಾಡ್ತಿದ್ದೀನಿ ಕೃಷ್ಣ ಕೃಷ್ಣ ಮುಲ್ತುಲ ಇರ್ದಾದ ಮಲ್ಪುನ ಅವಳು ಬಾಬಾ ಹೆಂಗ್ ಹೆಲ್ಪ್ ಮಾಡ್ಬೇಕು ಇತ್ತೊಂದು ಜೋರು ಆಮೆ ಮಲ್ಲೆ ಜಾವು ಕುಜಿನ ಪಾಡ್ಲಿ ಇರ್ನ ಬಾಯಿ ಬೊಂಬಾಯಿ ನಮ್ಮ ಪುರಾಣಿದ ಸಾಂಗ್ ಎಂಚಾತುಂಡು ಸೋಕಾತನ ಕಮೆಂಟ್ ಮಾಡ್ಕಲೆ ಇಲ್ಲ ಎಲ್ಲ ಸಪೋರ್ಟ್ ಮಾಡಿದ್ರು ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಲೈಕ್ ಪಂತರು ಬಟ್ ವಾಯ್ಸ್ ಸೊ ಅಂತ ಏನೊಂದಿಜ್ಜಂಡೆ ಎನ್ನಾಗೆ ಪಂಡ ಯಾನ್ ವಾಯ್ಸ್ ಯಾನ್ ಪದ್ಯ ಪಂಡಗ ಬೊಟ್ಟು ಸೌಂಡ್ ಜಾಸ್ತಿ ಕೇಳಿತ್ತು ಮಂಚ ವರ್ಡ್ ಕೆಲವೊಂದು ಅರ್ಥ ಒಂದಿಜ್ಜಾಣ ನೆಕ್ಸ್ಟ್ ಟೈಮ್ ಸಾಧನೆ ಮಾಡ್ತಮ್ಮ ಫಸ್ಟ್ ಸಪೋರ್ಟ್ ಮಲ್ಪನಾಗ್ಲಿ ಮಸ್ತ್ ಥ್ಯಾಂಕ್ಸ್ ಅವೆ ಕೆಲವರು ಬಾರಿ ಶೋಕ್ ಪಂತಾರಂತ ಪಂತೇವೆ ತೂಕ ನೆಕ್ಸ್ಟ್ ಟೈಮ್ ಬೇಕು ಸಾಂಗ್ ಟ್ರೈ ಮನ್ಪುಗ ತೆಂಕ್ ಒಂದು ಜೋಕ್ಲವರ ಪನ್ಪೇರಿಗೆ ಯಾಪುಜಿ ಹೆಂಗ್ ಗೊತ್ತಿಜಿ ಮತ್ತೆ ಹಾಳಾಗೋಗೈತಿ ಲೋಕ ಕುಟ್ಟೋಗೈತಿ ಹಾಳಾಗೋಗೈತಿ ಲೋಕ ಕುಟ್ಟೋಗೈತಿ ನಾನು ನಂದು ಅನ್ನೋದಿಲ್ಲಿ ಓಡಾಡ್ತಾ ಐತಿ ಸ್ವಾಮಿ ಓಡಾಡ್ತಾ ಐತಿ ಹಾಳಾಗೋಗೈತ್ರಿ ಲೋಕ ಕುಟ್ಟೋಗೈತ್ರಿ ಹಾಳಾಗೋಗೈತ್ರಿ ಲೋಕ ಕುಟ್ಟೋಗೈತ್ರಿ ರೊಕ್ಕ ಕೊಟ್ಟು ನೀರು ಕುಡಿಯೋ ಕಾಲ ಬಂದೈತ್ರಿ ಸ್ವಾಮಿ ಕಾಲ ಬಂದೈತ್ರಿ. ಇವಾಗ ಎಣ್ಣೆ ಕಾದಿದೆ ಪಿಟಿ ಪಿಟಿ ಬಂದ್ಬಿಡು ಎಣ್ಣೆ ಬಿಸಿ ಆಗ್ತಾ ಈಗ ಪಿಟಿ ಪಿಟಿ ಅಂತ ಇರ್ತದೆ ಎಣ್ಣೆ ಸ್ವಲ್ಪ ಸ್ವಲ್ಪ ತಗೊಂಡು ಮಲ್ಲಿಗೆ ಇತ್ತ ಈರ್ನ ಪಾತೆರ ಮಾತೆರ ಕುಸಾಲ್ದ ಗೊಬ್ಬು ಯಾವತ್ತ ಬೈ ಬೈ ಟಿಶ್ಯೂ ಪೇಪರ್ ತುಂಬಲ್ಲ ಯಾವ ಮಾರಯ್ಯ ಒಂದು ಟಿಶ್ಯೂ ಪೇಪರ್ ಯಾವ್ದು ಹಾಕಾದ್ಮೇಲೆ ಬೆಂಕಿ ಸ್ವಲ್ಪ ಕಡಿಮೆ ಮಾಡಿ ಯಾಕಂದ್ರೆ ಬೇಯಬೇಕಲ್ಲ ಸ್ವಲ್ಪ. ಫಸ್ಟಿಗೆ ಎಣ್ಣೆ ಬಿಸಿ ಇರಬೇಕು, ಆಮೇಲೆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಬೆಂಕಿನ ಕಡಿಮೆ ಮಾಡಬೇಕು. ನಾಳೆ ಬರ್ತೇನೆ ಆಯ್ತಾ ತಿನ್ಲಿಕ್ಕೆ. ಇಲ್ಲಾಂದ್ರೆ ಒಳಗಡೆ ಸರಿ ಬೇಯೋದಿಲ್ಲ. ಮತ್ತೆ ಬಟ್ ಮೈದಾ ಪುಡಿ ಅಷ್ಟೊಂದು ಒಳ್ಳೇದಲ್ಲ ಹೆಲ್ತ್ಗೆ, ಹಾಗಾಗಿ ನಾನು ಗೋಧಿ ಪುಡಿಯಿಂದ ಮಾಡ್ತೀನಿ. ಗೋಧಿ ಪುಡಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಟ್ರೈ ಮಾಡಿ ಆಮೇಲೆ ಮಾಡ್ತಾ ಇರೋದು. ಇವಾಗ ನೀವು ಮಕ್ಕಳು ಮಾಡ್ಲಿಕ್ಕೆ ಆಯ್ತಾ. ಸನಿ ಅದಾಯ್ತು ಗಡ್ಡೆ ಕಾಣು ಇದು ಬದ್ದೆ ಪಲ್ಯ. ಹಾಳಾಗೋಗೈತ್ರಿ ಲೋಕ ಕುಟ್ಟೋಗೈತ್ರಿ ಹಾಳಾಗೋಗೈತ್ರಿ ಹಾಳಾಗೋಗೈತ್ರಿ ಲೋಕ ಕುಟ್ಟೋಗೈತ್ರಿ ನಾಡ್ತಾ ಐತ್ರಿ ಸ್ವಾಮಿ ಓಡಾಡ್ತಾ ಐತ್ರಿ. ಇರುವುದು 3 ದಿವಸ ಅನ್ನೋ ಮತ್ತು ಹೇಳೋಗಷ್ಟೇ ಸೀಮಿತ ಆಗೈತ್ರಿ ಆಂಟಿ ಬದ್ದೆ ಬನ್ನಿ.
ಉಳಿತು ಮಾಡೋ ಮನುಜ ಇರೋದು 3 ದಿವಸ. ಇಲ್ಲಿ ಉಳಿತು ಮಾಡೋ ಮನುಜ ಇರೋದು 3 ದಿವಸ. ಅನ್ನೋ ಹಾಡು ಹಾಡಿಗಷ್ಟೇ ಸೀಮಿತ ಆಗೈತ್ರಿ ಸ್ವಾಮಿ, ಸೀಮಿತ ಆಗೈತ್ರಿ. ಹಾಳಾಗೋಗೈತ್ರಿ ಲೋಕ ಕುಟ್ಟೋಗೈತ್ರಿ, ಹಾಳಾಗೋಗೈತ್ರಿ ಸ್ವಾಮಿ ಕುಟ್ಟೋಗೈತ್ರಿ. ರೊಕ್ಕ ರೊಕ್ಕ ಅನ್ನೋದೆಲ್ಲ ಓಡಾಡ್ತಾ ಐತ್ರಿ ಭಾರತ ಚಿಕ್ಕಿ. ಹಾಳಾಗೋಗೈತ್ರಿ ಲೋಕಾಯ ಕುಟ್ಟೋಗೈತ್ರಿ, ಹಾಳಾಗೋಗೈತ್ರಿ ಲೋಕಾಯ ಕುಟ್ಟೋಗೈತ್ರಿ, ಹಾಳಾಗೋಗೈತ್ರಿ ಲೋಕಾಯ ಕುಟ್ಟೋಗೈತ್ರಿ. యాంటి కైట్ వస్తున్న దానికి అందరికి ఎందుకు చెడతా ಹೋಗೋಣ ಬಾಬಾ ಜಾತ್ರೆಗೆ, ಹೋಗೋಣ ಬಾಬಾ ಜಾತ್ರೆಗೆ, ಜಾತ್ರೆಗೆ ಅವರೂರ ಹೋಗೋಣ ಬಾಬಾ ಜಾತ್ರೆಗೆ, ಹೋಗೋಣ ಬಾಬಾ ಜಾತ್ರೆಗೆ. ಪುಗಿಯಂಡು ಬಾರಿಸ ನಮ್ಮ ನಮ್ಮ ಗೋಳಿ ಬಜೆ ಮನ್ಪುನೆಟ್ಟು ನಮ್ಮ ಒಂಜಿ ಎಂಟರ್ಟೈನ್ಮೆಂಟ್ ಮನ್ಪುವ ಬಲ ಬ್ರಡ್ಜ್ ಹೌದು ಬಾಣದ ಮನ್ಪುಗ ಬಾ ಮನ್ಪು ಎಂಕ್ ಇತ್ತೆ ಬಿಡು ನಂಗೆ ಊರುಡ್ದು ಮೇಜೈತಿ. ಎಂಕಿ ಮಾತ್ರ ಚೂರು ಎಲ್ಲೆಲ್ಲೇ ಗೋಲಿ ಬಜೆ ಬಿಡ್ತಾ ತಿನ್ರಲ್ಲ ಆಯ್ಕಪ್ಪ. ನಿನ್ನ ಬಾಣ ಇತ್ತೆ ಬಿಡು ಪಾಟೆಡ್ ಸಾಂಗ್. ಶಸ್ತ್ರ ಬಜ್ಜಿ ರೆಡಿ ಆಗಿದೆ ನೋಡಿ ಗೋಳಿ ಬಜ್ಜಿ. ಎಂತಕ್ಕೆ ಲೆಂಗ್ದು ಬೆಂಕಿ ಹೊತ್ತಿಲ್ಲ. ಹಾಳಾಗೋಗೈತೆ ಜೀವ ಕಟ್ಟೋಗೈತೆ. ಡೋಲು ಬಾಜೆ ಡೋಲು ಬಾಜೆ ಡೋಲು ಬಾಜೆ ತೋರುವ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಕಾಕ ಟೀಟಿ ಅಂತ ನಿನ್ನದು 6 ಗಂಟೆ ಆಯ್ತು, ನೀನು ಟೀ ಕುಡ್ದು ನಾನು ಟಿಟಿಯಲ್ಲಿ ಟಾಟಾ ಗೋಳಿ ಬಜ್ಜೆ ರೆಡಿ. ಗೋಧಿ ಹಿಟ್ಟಿನ ಗೋಳಿ ಬಜ್ಜೆ ರೆಡಿ ಆಯ್ತು ನೋಡಿ. ಫಸ್ಟ್ ರೌಂಡ್ ಆಯ್ತು, ಇನ್ನು ಸೆಕೆಂಡ್ ರೌಂಡು. ಇದನ್ನೊಂದ್ಸಲ ಬಿಟ್ಟು ಮತ್ತೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿಗೆ ಕತ್ಲೆ ಆಗ್ತಾ ಬಂತು, ಒಂದೇ ಸಲ ಇದನ್ನೆಲ್ಲ ಹಾಕಿ ಯಾವ ಥರ ಬಂದಿ ಅಂತ ಆಮೇಲೆ ತೋರಿಸಿ. ಇದೊಂದ್ಸಲ ಹಾಕೊಂಡು ಬಿಡೋಣ ಬನ್ನಿ. ಬಾ ಗೆಂದಲ್ಲ ಬರ್ಕೊಂಡಲ್ಲ ಪೂಜೆಗೆ ಇತ್ತೆ ನಮ್ಮ ಸುತ್ತಿ ಅಕ್ಕ ಪದ್ಯ ಪುಣರ ಬರೊಂದು ಪದ್ಯ ಪುಣರ ಬರ್ತೇವೆ ಪಣೊಂದು ಬೃಂದಾವನ ಬರೊಂದು ಬೇರೆ ನಮ್ಮ ಚಪ್ಪಾಲೆ ನಮ್ಮ ಕಾಡಬೆಟ್ಟು ಬರ್ತೀನಿ. ಚಪ್ಪಾಲೆ ಚಪ್ಪಾಲೆ ವಿನಂತಿ ವಿನಂತಿ ಬುಟ್ಟೆಯ ಪದ್ಯ ಬರ್ತೀನಿ ಅಕ್ಕ. ನಾನು ಗೀತಾಂಜಲಿ ಪದ್ಯಪ್ಪ ನಂದಿಲ್ಲ, ಶಂಕರ್ನ ಅಭಿನಯದ ಗೀತಾಂಜಲಿ ಪದ್ಯ. ಮೈಕ ಮೈಕ ಜಿಗಿದಿಜಿ. ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಮೈಕ್ ಸರಿ ಮೈಕನ್ನು ಹಾಕದೆ ಏನ ಪನ್ಪುನ್ ಮೈಕ್ ಹಾಳಾಪುನ್ ಮಾರ ಶಕ್. ಅವು ಗೊತ್ತಿದ್ದಲ್ಲಿ ಸಾರಿ ಕೊಟ್ರ ಬಲ್ಲಿ ಐತೆ ಮೈಕನ. ಹಲೋ ಟೆಸ್ಟ್ ಮನ್ಪ್ಲೆ ಯಾವ ಹಲೋ ಮೈಕ್ ಟೆಸ್ಟ್. ಸ್ಟಾರ್ಟ್ ನಿಖಿಲ ವಾದ್ಯ ಉರಿತದ್ದು ಸಹಕಾರ ಕೊರಡು. ಗೀತಾಂಜಲಿ ಗೆನ್ನೆಗೆ ಕಣ್ಣಿಗೆ ಒಂಜಾ ಏನನ್ ಪಂಡ್ರ ಬಿಡ್ಲೆ ಇಂಚಿನ ನಿಕ್ಕಿ ಪಂಡ್ಲೆ ಅವನ ಪಂಪುಣ ಬರ್ತಿ
ಕುಡಿಸ್ತೀಯಾ ನಮ್ಮ ಕುಡಿದು ತಾಟಿ ಕೊಡು ಟೈಮ್ ಜಾಸ್ತಿ ನಮ್ಮೂರ ಹೆಣ್ಣಿಗೆ ಶ್ವೇತಾ ನನ್ನೆದುರಲ್ಲಿ ನೀನು ಜೋರ್ ಜೋರ್ ಗೀತಾಂಜಲಿ ನಾನು ಕೆರ್ಪಿರ್ ದೇವರೇ ಶ್ರುತಿ ಅವರೇ, ನಿಮ್ಮ ಮೂಗಲ್ಲಿ ಕರಿ ಇದೆ. ಅದು ನಾನು ಅಡಿಗೆ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ ಮೇಡಮ್, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸೊ ಹೌದು, ಆಮೇಲೆ ಎದುರು ಬನಾಲ ಇಟ್ಟಿದ್ದು ಹಾ ಸರಿಯಾಗಿ ಹಾಡು ಗೊತ್ತಿಲ್ಲ, ತಪ್ಪಾದ್ರೆ ಕ್ಷಮಿಸಿ. ಮತ್ತೆ ಸ್ಟೇಜ್ಗೆ ಬಂದದ್ದು ನಿಮ್ಮ ಒತ್ತಾಯದ ಮೇರೆಗೆ ನಾನು ಸ್ಟೇಜ್ ನೀವೆಲ್ಲ ಬಂದ ಹಾಗಾದ್ರೆ ಬೇಡವಾ ಈಗ ಹಾಡುದು? ಬೇಕು ಬೇಕು ಓಕೆ, ಓ ಪದ್ಯ ಪಡ ನಿಕ್ಲೆ ಬಂದೆ ಕಣ್ಣೆಲ್ಲ. ಓ ಪದ್ಯ ಓ ಪನ್ಲೆ ಪಿಂಗಾದ ಪೋಯಿ ಪಿಂಗ ಪಿಂಗಾದ ಕೋರಿ ಪಿಂಗಾದ ಕೋರಿ ಪಿಂಗಾತ ಪೋರಿ ಪಿಂಗಾತ ಕೋರಿಕೊಂಡಲ್ಲಿ ಪಿಂಗಾದ ಪಿಂಗಾದ ಬೋರಿ ಬೋರಿ ಎತ್ತು ಮಾರೆ ಬೋರಿ ಪಿಂಗಾತ ಪೋರಿ ಕೋರಿಯಾ ಕೋರಿಯಾ ಪೋರಿ ಕೋರಿ ಬೋರಿ ಬೋರಿ ನೀವೊಂದು ಐಟಮ್ ಸಾಂಗ್ ಯಾಕೆ ಹಾಡಬಾರ್ದು? ಐಟಮ್ ಸಾಂಗ ಯಾವುದು? ಮೈಸೂರು ಪಾಕ್. ಮೈಸೂರು ಪಾರ್ಕ್ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ನಾನು ಸಿಕ್ಕಬೇಡಿ ತುಂಬಾ ಸ್ಟ್ರಾಂಗ್ ನಾನು ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು ಸೆರಗಿಗೆ ಅಕ್ಕ ಸೆರಗಿಗೆ ಹಾಕೊಳ್ರಿ ಗುಂಡು ಪಿನ್ನು ಮೈ ನೇಮ್ ಬಸಂತಿ ಚಪ್ಪಾಲೆ ಗೊತ್ತಿರುವುದು ನಮ್ಗೆ ಐಟಮ್ ಸಾಂಗ್ ಎಲ್ಲ ಜಾಸ್ತಿ ಗೊತ್ತಿಲ್ಲ. ಹೌದಾ, ಆಮೇಲೆ ಸ್ಟೇಜಿಗೆ ಹಾಗೆ ಬಂದಿದ್ದು. ಎಷ್ಟು ಸತಿ ಕೇಳಿದ್ರು ಒಮ್ಮೆ ಕೇಳ್ಬೇಕಾ? ಹೌದು, ನಾನು ಸೋಪು ಹಾಕಿ ಜಲ್ಕ ಇವಾಗ ನಮ್ಮ ಕೃಷ್ಣ ಒಂದು ಸಾಂಗ್ ಹಾಡ್ತಾನೆ. ಮಾಡಿ ಜಸ್ಟ್ ಬಂದೀವ್ನಿ. ಹಿಂದಿ ಪದ್ಯ ಸೆಸಮ ಇವಾಗ ಸೆಸಮ ಹಿಂದಿ ಹಾಡಲ್ಲ. ಬಾಗಿಲ್ ತೆಗಿ ಅಮ್ಮ. ಮಿಸ್ಟರ್ ಸ್ಟೇಷನ್ ಕೆಪಿ ಯಾವುದು? ಯಾವುದು? ಇನ್ನೊಂದು ಹೇಳಿದೆಯಲ್ಲ. ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ದಾದಾಂಡ ನೂಕೊಂಡು ದಾದಾಂಡ ತರಂಡ ಕೇರಳ ಪೋಂದಿಜ್ಜೆ ನನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲೇ ಹಾಳಾದೆ ನಿನ್ನಿಂದಲೇ ಈ ಲಕ್ಕದಿ ಚಂದು ಮನಸ್ಸಿಂದು ಕುಣಿದಾಡಿದೆ. ಗೋಳಿ ಬಜೆ ಮಾಡಿದೆ, ಆದ್ರೆ ನಂಗೆ ಎಕ್ಕುದಿಲ್ಲ. ಗೊತ್ತಾ, ತುಂಬಾ ಖುಷಿ ಉಂಟಾದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಇಲ್ಲಿ ನೋಡಿ, ನಿಮ್ಮ ಕಣ್ಣಲ್ಲಿ ನೀರು ಬರುದಾ? ನಮ್ಮಲ್ಲಿ ಬಾಯಲ್ಲಿ ನೀರು ಬರುದು ಗೊತ್ತುಂಟಾ? ಸೂಪರ್ ಅಲ್ವಾ? ಇಂಚಾತೇನು ಕೃಷ್ಣ? ಚೋಕು ಶೋಕ ಸೂಪರ ಚುಪ್ಪಾಯಿ ಎಂತ ಸೂಪರ್ ಇಂಚ ಸೂಪರ್ ಸೂಪರ್ ಚುಪ್ಪಾಯಿ ಇಲ್ಲಿ ನೋಡಿ, ಮುಜ್ಜು ಸೂಪರ್ ಸೂಪರ್ ಆಗಿದೆ, ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟಿಂದ ಕ್ರಿಸ್ಪಿ ಆಗಿರೋ ಉಬ್ಬಿರೋ ಗೋಧಿ ಬಜ್ಜೆ ರೆಡಿ ಆಯ್ತು. ಸೋಡಾ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬಿದೆ, ತುಂಬಾ ಚೆನ್ನಾಗಿದೆ. ಉಪ್ಪು ಸ್ವಲ್ಪ ಚಪ್ಪೆ, ಅದು ಅವರಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಅಂದ್ರೆ ಹಂಗಾಗಿ
ಬಟ್ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಎಂಚ ಉಂಟು ಪ್ರಜ್ವಲ್ ಲಾಯ್ಕ್ ಆಗ್ತದಾ? ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ನೀವು ಒಂದ್ಸಲ ಗೋಧಿ ಪುಡಿಯಿಂದ ಮನೆಯಲ್ಲೇ ಗೋಳಿ ಬಜೆ ಮಾಡೋದನ್ನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ನಮ್ಮ ಮಕ್ಕಳು ಯಾವ ಥರ ಕಾಯಿ ಮೆಣಸು ತಿಂದವನು ಮಕ್ಕಳು ಯಾವ ಥರ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತ ಹೇಳಿ ಆಲ್ರೆಡಿ ಕತ್ಲಾಗ್ತದೆ ಬಂತು. ನಾವು ಮಾಡುವಾಗಲೇ ಸ್ವಲ್ಪ ಲೇಟ್ ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ. ಕೃಷ್ಣ ಕೃಷ್ಣ